ವೇತನ ಸಹಿತ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ನೀಡದೆ ಕಾರ್ಮಿಕರನ್ನ ಸತಾಯಿಸುತ್ತಿರುವಂತಹ ಬಂಟ್ವಾಳ ತಾಲೂಕಿನ ಲೋರೆಟೋ ಪದವಿನಲ್ಲಿರುವ ರಿಲಯಬಲ್ ಕ್ಯಾಶ್ಯೂ ಕಂಪನಿ ಪ್ರೈವೇಟ್ ಲಿಮಿಟೆಡ್ನ ವಿರುದ್ಧ ಕಾರ್ಮಿಕರು ದೂರು ನೀಡಿ ಬಿಸಿ ರೋಡಿನ ನಗರ ಪೊಲೀಸ್ ಠಾಣೆಯ ಮುಂಭಾಗ ಪ್ರತಿಭಟನೆ ನಡೆಸಿದರು. 250ಕ್ಕೂ ಅಧಿಕ ಮಂದಿ ಮಹಿಳಾ ಕಾರ್ಮಿಕರು ಠಾಣೆಯ ಮುಂದೆ ಜಮಾಯಿಸಿ ಕ್ಯಾಶ್ಯೂ ಕಂಪನಿಯ ಆಡಳಿತ ಮಂಡಳಿಯ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕ್ಯಾಶ್ಯೂ ಕಂಪನಿಯಲ್ಲಿ ಮಹಿಳೆಯರು ಪುರುಷರು ಸೇರಿ 300ಕ್ಕಿಂತಲೂ ಅಧಿಕ ಮಂದಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಳೆದ 2018ರಿಂದ ಇಲ್ಲಿನ ಆಡಳಿತ ಮಂಡಳಿ ಸರಿಯಾಗಿ ವೇತನ ಪಾವತಿಸದೆ ನ್ಯಾಯಯುತವಾಗಿ ಸಿಗಬೇಕಾದ ಸೌಲಭ್ಯಗಳನ್ನು ನೀಡದೆ ಸತಾಯಿಸ್ತಾ ಇದೆ. ಇದೀಗ ಕಾರ್ಮಿಕರನ್ನ ವಂಚಿಸುವ ಉದ್ದೇಶದಿಂದ ಯಂತ್ರೋಪಕರಣಗಳನ್ನ ಬೇರೆಡೆ ವರ್ಗಾಯಿಸುತ್ತಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದಾಗ ಬೆದರಿಕೆ ಒಡ್ಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಆಡಳಿತ ಮಂಡಳಿಯ ಈ ಕಾರ್ಮಿಕ ವಿರೋಧಿ ಧೋರಣೆಯಿಂದಾಗಿ 300 ಮಂದಿಯ ಜೀವನ ಬೀದಿಗೆ ಬಂದಿದೆ ಎಂದು ವಿ4 ನ್ಯೂಸ್ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಕೆಲಸ ನೆರೆದು 2 ವರ್ಷ ದುಂಬೆ ಸರಿ ಕಟ್ಟದು ಬೇಲೆನೆ ಮೂಲ ಕೊಡ್ತು ಜೆರಿಂಕ್ಲಿಗೆ ಆಂಡ ಮುರಾಣಿ 3 ತಿಂಗಳು ಬೊಕ್ಕ ಸರಿ ಕಟ್ಟು ಬೇಲೆನೆ ಕೊಡ್ತು ಜೆರು ಒಂಜಿ ಬೇಲೆ 2 ಬೇಲೆ ಕೊರ್ನಿ ಖಾಲಿ ಕೊರ್ದು ಮಕ್ಕಳು ಲಾಸ್ಟ್ ಅನ್ನಾಗ ಎಂಕ್ಲೇನ್ ಡೋಂಗಿ ಮಲ್ತೇರು ಎಲ್ಲ ಬರ್ಪುಂಡು ಬೀಜ ಎಲ್ಲಂಜಿ ಬರ್ಪುಂಡು ಬೀಜ ನಿಕುಲು ಇಲ್ಲಲ್ ಕುಲ್ಲುಲ್ಲೆ ಎಂದು ಬಂಡೇರಿತ್ತೆ ನಿಕ್ಲೆ ಬೇಲೆ ಕೊರ್ಪಂದು ಬಂಡೇರು ಇಣಿ ಮುಟ್ಟೋಕಲ ಮಕ್ಕಳು ಮಂಗೆ ಮಲ್ತೇರು ಮಕ್ಕಳು ಮಂಗೆ ಮಲ್ತದು ಕಂಪಿನಿಗೆ ಮುರಾಣಿ ಬತ್ತದು ಕಾಂಡೆನೆ ಬತ್ತದು ಒಂದು ಗಾಡಿ ಕನತದು ಸಾಮಾನು ಸಾಗಾಯರ ತುಯ್ಯರು ಎಂಕ್ಲೆ ಗೊತ್ತಾಡೆ ಎಂಕುಲ ಬಗಲು ಪ್ರತಿಭಟನೆ ಮಲ್ತದು ಕೊನಂದೆ ಲೆಕ್ಕ ಉಂತಾಯ ಎಂಕುಲು ಬೊಕ್ಕ ಎಂಕ್ಲೇನ ಸಂಬಳವನ್ನು ಕೂಡ ಮಕ್ಕಳು ಏಪನ ಏಪೋ ಗುಫಾಡೊಂದಿತ್ತೇರು ಅಕಲ್ ಲೆಕ್ಕನ ಎಂಕ್ಲೆಗಳ ಬಂಜಿ ದಿಂಜ ವಚ್ಚಿ ಎಂಕುಲೆಗ್ಲ ಬಡವು ಬಂಡ್ಪೇನೆ ಎಂಕುಲೆಗ್ಲ ಉಂಡು ಅವತ್ತಂದು ಎಂಕುಲು ಲೋನು ತೆತ್ತದ ಲೋನು ಕಟ್ಟೋಡು ಇಲ್ಲ ಅಲ್ಲಿ ಬಂಜಿ ದಿಂಜೋಡು ಎಂಕುಲು ಇಂಚ ಮಲ್ತುಂಡ ಮಕ್ಕಳು ಎಂಕುಲು ಓಡಿಯ ಪೋಪುನು